ತಮ್ಮ ಕಚೇರಿಯಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರು, ಇಡೀ ರಾಜ್ಯ ಸರ್ಕಾರ ಪ್ರತಿ ಹಂತದಲ್ಲೂ ಭ್ರಷ್ಟಾಚಾರದಲ್ಲಿ ಮುಳುಗಿದೆ. ಮುಖ್ಯಮಂತ್ರಿ ಡಿಕೆಶಿ ವಿರುದ್ಧವೇ ಹಲವು ಭ್ರಷ್ಟಾಚಾರ ಆರೋಪಗಳಿವೆ. ಈಗ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿಯಲ್ಲಿ ಭ್ರಷ್ಟಾಚಾರ ನಡೆಸಲಾಗುತ್ತೆ ಎನ್ನಲಾಗುತ್ತಿದೆ. ಇದು ನಿಜಕ್ಕೂ ಹಾಸ್ಯಾಸ್ಪದ ಎಂದರು. ಭ್ರಷ್ಟಾಚಾರ ನಿರ್ಮೂಲನೆಗೆ ಮನ ಮಾಡಿರುವುದು ಉತ್ತಮ ಬೆಳವಣಿಗೆ. ಅಧಿಕಾರಕ್ಕೆ ಬರಬೇಕು ಎಂಬ ಒಂದೇ ಉದ್ದೇಶದಿಂದ ಅವೈಜ್ಞಾನಿಕ ರೀತಿಯಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಿದ್ದೀರಿ. ಈಗ ಭ್ರಷ್ಟಾಚಾರ ಆಗಿದೆ ಎಂದರೆ ಹೇಗೆ ಎಂದು ಪ್ರಶ್ನಿಸಿದರು. ನಿಮ್ಮದು ಸರ್ಕಾರ ಯಾವ ರೀತಿ ಭ್ರಷ್ಟಾಚಾರ ಅಂದರೆ ಅದು ಭ್ರಷ್ಟಾಚಾರ ಅನ್ನೋದು ಪ್ರತಿ ಇಲಾಖೆಯಲ್ಲಿ ಮುಗಿಲು ಮುಟ್ಟಿತ್ತು. ಪ್ರತಿ ಇಲಾಖೆಯಲ್ಲಿ ಕೂಡ ಅದು ವಾಲ್ಮೀಕಿ ಹಗರಣದ 187 ಕೋಟಿ, ವಾಲ್ಮೀಕಿ ಹಗರಣ 187 ಕೋಟಿ ಏನು SC ST ಅವರಿಗೆ ಕೊಡ್ತಕ್ಕಂಥ ಅವರ ಅಭಿವೃದ್ಧಿಗಿಟ್ಟಂಥ ಹಣವನ್ನು ನೇರವಾಗಿ ನೀವು ಆ ಪಕ್ಕದ ರಾಜ್ಯದ ಚುನಾವಣೆಗೆ ನೀವು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿದ್ದೀರಿ. ಬೇರೆ ಬೇರೆ ಮೂಢ ಹಗರಣ ಇರ್ಬೋದು, ಅದರ ಜೊತೆಗೆ ಅಬಕಾರಿ ಹಗರಣ, ಎಲ್ಲ ಹಗರಣದಿಂದ ತುಂಬಿ ಹೋಗಿತ್ತು. ಜನರಿಗೆ ಇದೆಲ್ಲ ಹತ್ತಿರ ಗೊತ್ತಾಗಿದೆ. ನಾನನ್ನೋದು ಸನ್ಮಾನ್ಯ ಮುಖ್ಯಮಂತ್ರಿಯವರು ಮುಂದಕ್ಕೆ ಉತ್ತಮ ಆಡಳಿತ ಮಾಡಲಿ, ಜನರ ಅಭ್ಯುದಯಕ್ಕೋಸ್ಕರ ಕೆಲಸ ಮಾಡಲಿ. ಅದರ ಜೊತೆಗೆ ಗೃಹಲಕ್ಷ್ಮಿ, ಈಗ ನೀವು ಅಂತೀರಿ ಗೃಹಲಕ್ಷ್ಮಿಯಲ್ಲಿ ಭ್ರಷ್ಟಾಚಾರ ಆಗಿದೆ, ಸುಮಾರು 5,000 ಕೋಟಿ ನಿಮಗೆ ಜನರಿಗೆ ಕೊಡಲಿಕ್ಕೆ ಉಂಟು. ನೀವು ಗ್ಯಾರಂಟಿಯನ್ನು ಕೊಡ್ತೀರಾ, SCP, SC, SCP, TSP ಹಣವನ್ನು ಅದಕ್ಕೆ ಉಪಯೋಗ ಮಾಡಿದಿರಿ. ಏನು ಇಲ್ಲಿರ್ತಕ್ಕಂಥ ಉಪೇಕ್ಷಿತ ಬಂದು ಅವರ ಅಭಿವೃದ್ಧಿಗಿಟ್ಟಂಥ 35,000 ಕೋಟಿಯನ್ನು ನೀವು ಇದಕ್ಕೆ ಗ್ಯಾರಂಟಿಗೆ ಉಪಯೋಗ ಮಾಡೋ ಮುಖಾಂತರ ಇಲ್ಲಿರ್ತಕ್ಕಂಥ ಉಪೇಕ್ಷಿತ ಬಂದು ಏನು ಹರಿಜನ ಸಮಾಜ ಅವರ ಅಭಿವೃದ್ಧಿಗಿಟ್ಟಂಥ ಹಣವನ್ನು ನೀವು ಗ್ಯಾರಂಟಿಗೆ ಉಪಯೋಗ ಮಾಡಿ ಅವರಿಗೆ ಅನ್ಯಾಯ ಮಾಡಿದ್ದೀರಿ. ದಯವಿಟ್ಟು ನೀವು ಸರಿಯಾದ ರೀತಿ ಸರ್ಕಾರ ಚಲಾವಣೆ ಮಾಡಬೇಕಾದ್ರೆ SCP, TSP ಹಣವನ್ನು ಅವರಿಗೆ ಉಪಯೋಗ ಮಾಡಬೇಕು. SC ST ಅವರಿಗೆ ಏನು ಉಪಯೋಗ ಮಾಡಲಿಕ್ಕೆ ಅವರಿಗೆ ಉಪಯೋಗ ಮಾಡೋ ಮುಖಾಂತರ ಅವರಿಗೆ ನ್ಯಾಯ ಕೊಡಬೇಕಂತ ಅನ್ನೋದು. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಮಾಡೋದು ಬೇಡ. ನೀವು ಅಧಿಕಾರಕ್ಕೆ ಬರೋದ ಕಾರಣಕ್ಕೋಸ್ಕರ ಈ ಗ್ಯಾರಂಟಿಯನ್ನು ತಂದಿರಿ. ಗ್ಯಾರಂಟಿ ತಂದ ನಂತರ ಕೂಡ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ಮಾಡಲಿಲ್ಲ, ಸರಿಯಾದ ರೀತಿಯ ಕ್ಯಾಲ್ಕುಲೇಷನ್ ಮಾಡಿದ್ದೀರಿ. ಅದ್ರ ಜೊತೆ ಈಗ ನೀವು ಅಂತೀರಿ ಭ್ರಷ್ಟಾಚಾರ ನಡೆದಿದೆ, ಅದರಲ್ಲಿ ಯಾರು ಗೃಹಲಕ್ಷ್ಮಿ ಅವರಿಗೆ ಅರ್ಹರಲ್ಲ ಅವರಿಗೆ ಹೋಗಿದಂತ ಅಂತೀರಿ, 100 ಕೋಟಿ ಅಂತೀರಿ. ನಾನು ಅನ್ನೋದು ನೀವು ಎಲ್ಲಿ ಹೋಗಿದ್ದೀರಿ? ನೀವು ದಯವಿಟ್ಟು ಇದನ್ನು ನೀವು ಆ ನೆಪ ಒಡ್ಡಿ 2-3 ತಿಂಗಳು ಮುಂದಕ್ಕೆ ಹಾಕಿ ಇನ್ನೂ ಆ ಗೃಹಲಕ್ಷ್ಮಿಯನ್ನು ನೀವು ನಿಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ ಹಾಗೆ ಅದನ್ನು ತಪ್ಪಿಸೋದಕ್ಕೋಸ್ಕರ ಇಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ ಅಂತೀರಿ. ದಯವಿಟ್ಟು ಇದನ್ನು ರಾಜ್ಯದ ಜನತೆ ಒಪ್ಪುವುದಿಲ್ಲ. ನೀವೇನು ಭರವಸೆ ಕೊಟ್ಟಿದ್ದು ಅದನ್ನು ಮಾಡಬೇಕಂತ ನಾನು ಈ ಮೂಲಕ ಮಾಧ್ಯಮ ಮೂಲಕ ವಿನಂತಿ ಮಾಡ್ತೇನೆ.